ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ಚಾನಲ್ಗೆ ಸ್ವಾಗತ. ನಾವಿವತ್ತು ಕನಕಪುರದಿಂದ ಸಂಗಮ ಹೋಗುವಂಥ ದಾರಿನಲ್ಲಿ ಈ ಎಳಗಳ್ಳಿ ಅಂತ ಹೇಳ್ಬಿಟ್ಟು ಒಂದು ಈ ಊರಿಗೆ ಬಂದ್ವಿ. ಈ ಊರಿಗೆ ಬಂದಮೇಲೆ ಗೊತ್ತಾಯಿತು ಈ ದೇವಸ್ಥಾನ ಮುದ್ದಮ್ಮ ತಾಯಿ ದೇವಸ್ಥಾನ ಅಂತ ಹೇಳ್ಬಿಟ್ಟು. ಸ್ನೇಹಿತರೆ, ಇದು ತುಂಬ ಪವರ್ಫುಲ್ ಆಗಿರೋ ದೇವಸ್ಥಾನ. ಯಾಕಂತ ಹೇಳಿದ್ರೆ ಇಲ್ಲಿ ಯಾವುದೇ ರೀತಿಯ ಚರ್ಮದ ಕಾಯಿಲೆ ಆಗಿರ್ಬೋದು, ಹಾಗೆ ಕುಷ್ಠರೋಗ ಆಗಿರ್ಬೋದು, ಈಗ ಯಾವುದೇ ವ್ಯಕ್ತಿ ಸಾಯೋಂಥ ಸ್ಟೇಜು ಅಂದರೆ ಹಾವು ಕಚ್ಚಿ ಸಾಯೋಂಥ ಸ್ಟೇಜಿಗೆ ಬಂದಾಗ ಈ ಒಂದು ದೇವಸ್ಥಾನಕ್ಕೆ ಬಂದರೆ ಸಾಕು, ಈ ತಾಯಿಯ ಮಹಿಮೆ ಅಷ್ಟೊಂದು ಅಪಾರವಾಗಿದೆ ಸ್ನೇಹಿತರೆ. ಇದು ಬೆಂಗಳೂರಿಂದ ಸುಮಾರು ಒಂದು 80 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆ ಕನಕಪುರದಿಂದ ಬಂದರೆ ಒಂದು 20 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆ ಇಲ್ಲಿ ನೇರವಾಗಿ ಬಸ್ಸಿನ ವ್ಯವಸ್ಥೆ ಕೂಡ ಇರುತ್ತೆ. ಯಾಕೆ ಕನಕಪುರದಿಂದ ನೀವು ಬಂದರೆ ಅಲ್ಲಿಂದ ಡೈರೆಕ್ಟಾಗಿ ಇಲ್ಲಿ ಬಸ್ಸು ಸಂಗಮ ಹೋಗೋ ದಾರಿನಲ್ಲಿ ನಿಮಗೆ ಬಸ್ ಕೂಡ ಸಿಗುತ್ತೆ. ಹಾಗೆ ಇಲ್ಲಿನ ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಟ್ಟು ನಾನು ಗೂಗಲಲ್ಲಿ ಕೂಡ ಹಾಕಿರ್ತೀನಿ, ನೀವು ನೋಡ್ಕೊಬೋದು. ಹಾಗೆ ಸ್ನೇಹಿತರೆ, ಯಾರಿಗಾದರೂ ಇಲ್ಲಿ ಚರ್ಮದ ಕಾಯಿಲೆ ಏನಾದರೂ ಇದ್ದರೆ ಈ ದೇವಸ್ಥಾನಕ್ಕೆ ಒಂದ್ಸಲ ಭೇಟಿ ಕೊಡಿ. ಯಾಕಂದರೆ ಇಲ್ಲಿ 3 ವಾರ ಬರಬೇಕು ಅಂತ ಹೇಳ್ತಾರೆ. ಬನ್ನಿ, ಈ ದೇವಸ್ಥಾನದ ವಿಶೇಷತೆ ಏನು, ಹಾಗೆ ಇಲ್ಲಿನ ಇತಿಹಾಸ ಏನು ಅಂತ ತಿಳ್ಕೊಳ್ಳೋಣ. ಸ್ವಾಮಿಗಳೇ, ತಿಳಿಸ್ಕೊಡಿ ಈ ದೇವಸ್ಥಾನದ ಬಗ್ಗೆ. ಈ ದೇವಸ್ಥಾನ ಎಷ್ಟು ವರ್ಷ ಆಯಿತು, ಇದರ ಇತಿಹಾಸ ಬಗ್ಗೆ ಹಾಗೂ ಇಲ್ಲಿನ ವಿಶೇಷತೆ ಏನು ಅಂತ ತಿಳಿಸ್ಕೊಡಿ. ಇದು ಸುಮಾರು ತಲೆಮಾರಿನಿಂದ ಬಂದಿರುವಂಥದ್ದು. ಇದು ಇವತ್ತೊಂದಲ್ಲ, ಸುಮಾರು 18ನೇ ಶತಮಾನದಿಂದ ಇದು. ಇಲ್ಲಿ ಚರ್ಮದ ರೋಗ ಮತ್ತು ಇಲ್ಲಿ ಕುಷ್ಠರೋಗ ಮತ್ತು ನಾಗರು ಮಕ್ಕಳುಗಳು ಸಣ್ಣಗೆ ಮತ್ತು ತೊಂದರಾಗಿರುತ್ತೆ ನೋಡಿ, ಅದು ಪ್ರತಿಯೊಂದು ಎಲ್ಲ ನಿವಾರಣೆ ಆಗೋದು. ಈ ದೇವಸ್ಥಾನದಲ್ಲಿ 3 ವಾರ ಬರಬೇಕು ಕಂಪಲ್ಸರಿ. ಮತ್ತು ಕೊಳ ಇದೆ ಕೆಳಗಡೆ, ಅಲ್ಲಿ ಸ್ನಾನ ಮಾಡಬೇಕು. ಸ್ನಾನ ಮಾಡಿಕೊಂಡು ಬರಬೇಕು. ಬಂದು ವಿಭೂತಿ ಮತ್ತು ತೀರ್ಥ ಇದೆ ತಾಯಿದು ಪ್ರಸಾದ, ಅದನ್ನು ಹಚ್ಚಬೇಕು ಡೈಲಿ. ನೈಟ್ ಹಚ್ಚಿ ಬೆಳಗ್ಗೆ ಸ್ನಾನ ಮಾಡುವಂಥದ್ದು ಇಲ್ಲಿ ಅದು ಪದ್ಧತಿ. ಅದು ಮಾಡಿಬಿಟ್ಟು ಅದನ್ನು ಬೆಳಗ್ಗೆಯಲ್ಲಿ ಸ್ನಾನ ಮಾಡ್ಕೋಬೇಕು. ನೈಟ್ ಹಚ್ಚಿ ಬೆಳಗ್ಗೆ ಸ್ನಾನ ಮಾಡ್ಕೋಬೇಕು. ಅದು 3 ವಾರ ಬರುತ್ತೆ, ಕಂಪಲ್ಸರಿ ಕ್ಲಿಯರಾಗಿ ಆಗುತ್ತೆ. ಅದು ಅಂದರೆ ಯಾವ ರೋಗ ತಾಯಿ ವಾಸಿ ಮಾಡ್ತಾಳೆ ಅಂತ ಹೇಳಿ ತಾಯಿದು ಅದರಲ್ಲಿ ಕುಷ್ಠರೋಗದ್ದಿರುತ್ತೆ, ಮತ್ತು ಚರ್ಮದ್ದು ಸ್ಕಿನ್ ಉರುಪ್ ಥರ ಹೇಳ್ತೆ ನೋಡಿ, ಮತ್ತು ನಾಗರ ದೋಸದ್ದು ಪ್ರತಿ ಇದು ಬರ್ತಾರೆ ಉಗುರು ಥರ ಬರುತ್ತೆ ನೋಡಿ ಒಟ್ಟದು. ಅದು ಪ್ರತಿಯೊಂದೂ ಎಲ್ಲ ಇಲ್ಲೇ, ಮತ್ತು ಉಬ್ಬು ಉದುರುದು ಮತ್ತು ಇದೆಲ್ಲ ಬರುತ್ತೆ ನೋಡಿ, ಅದೆಲ್ಲ ಇಲ್ಲೇ ಆಗೋದು. ಅದು ಇದು ಮೂರ್ತಿ ಉದ್ಭವ ಆಗಿರೋದಾ ಇಲ್ಲ ಪ್ರತಿಷ್ಠಾಪನೆ ಮಾಡಿರೋದು? ಇಲ್ಲ, ಅದು ಜೀವಸಹಿತವಾಗಿ ನೆಲಮಳ್ಗೆ ಆಗಿರುವಂಥದ್ದು ತಾಯಿದು. ಅದು ಮೇಲೆ ನಾವು ಇದು ಪ್ರತಿಷ್ಠಾಪನೆ ಅದು ಮಾಡಿರೋದು. ತಾಯಿ ಜೀವಸಹಿತ ನೆಲಮಳ್ಗೆ ಆಗಿ ಅದು ಈ ರೀತಿಲಿ ಈ ಕಡೆ ಈ ಸೈಡಲ್ಲಿ ಸಿಗುತ್ತೆ. ಇದೇ ಮೂರ್ತಿ ಇದೇ ಥರ ತರಬೇಕು ಅಂತ ತಾಯಿ ಹೇಳಿ ಅದು ಹೋಗಿ ಅದೇ ರೀತಿ ಕೆತ್ತನೆ ಆಗಿ ಅದು ತಂದಂಥ ಪ್ರತಿಷ್ಠಾಪನೆ ಮಾಡಿರೋದು. ಅದು ಇದು ಬಸವೇಶ್ವರದಲ್ಲ, ಬಸವೇಶ್ವರ ಇರೋದು ಅದು ಜೀವಸಹಿತ, ಅದು ನೆಲಮಳ್ಗೆ ಆಗಿರೋದು, ಅದು ಉದ್ಭವ ಆಗಿರೋದು. ಅದು ಅದೇನು ಬೇರೆ ಏನು ಎತ್ತಿ ಮಡಿಗೆ ಮಾಡುವಂಥದ್ದೇನಿಲ್ಲ. ಅದು ತಾಯಿ ಇದಾದಮೇಲೆ ಅದು ಆಗಿರುವಂಥದ್ದು. ಈ ಬಸವ ಇದು ಏನು ವಿಶೇಷತೆ ಏನು ಬಸವಣ್ಣಂದು? ಬಸವೇಶ್ವರಂದು ಅಣ್ಣ ತಂಗಿ ಇದು ಸರಿ, ತಾಯಿಗೆ ಅಣ್ಣ ಉದ್ಭವ ಆಗಿರೋದು. ಮತ್ತು ಬೆಟ್ಟ ಮೇಲ್ಗಡೆ ಇದೆ ಶಿವದಪ್ಪನ ಬೆಟ್ಟ ಅಂತ, ಅದು ಅಲ್ಲಿದೆ ಮೇಲ್ಗಡೆದು ಸರಿನಾ. ಅದು ತಾಯಿಗೆ ಅಣ್ಣ ಇದನ್ನ ಪ್ರತಿಷ್ಠಾಪನೆ ಅಲ್ಲಿ ಮಾಡಿದ್ದಾರೆ. ತುಂಬ ಸತ್ಯವಾಗಿದೆ, ಶ್ರೇಷ್ಠವಾದಂಥ ಜಾಗ ಅದು. ಮತ್ತು ಇಲ್ಲಿ ಇದು ಬಸಪ್ಪನಿಗೆ ಕೊಂಡೋದು ನಡೆಯುತ್ತೆ. ಯುಗಾದಿ ಹಬ್ಬ ಆಗಿ 8 ದಿನ 15 ದಿನಕ್ಕೆ ವಾರ ಸಿಕ್ತಂಗೆ ನಡೆಯುತ್ತೆ. ಇಲ್ಲಿ ಶಿವರಾತ್ರಿ ಟೈಮು, ಶಿವರಾತ್ರಿ ಪರಿಷೆ ಅಂತ ಬರುತ್ತೆ. ಯುಗಾದಿ ಹಬ್ಬ ಇದು ಶಿವರಾತ್ರಿ ಹಬ್ಬ 4-5 ದಿನ ಅಂತ ಮುಂದಾಗೆ ಬರುತ್ತೆ. ಇಲ್ಲಿ ತುಂಬ ಲಕ್ಷಾಂತರ ಜನ ಸೇರ್ತಾರೆ. ಲಕ್ಷಾಂತರ ಜನಕ್ಕೆ ಪ್ರತಿಯೊಬ್ಬರಿಗೂ ಊಟದ ಊಟದ ವ್ಯವಸ್ಥೆ ಪ್ರತಿಯೊಂದು ಇರುತ್ತೆ. ಸರಿ, ನಡ್ಕೊಂಡು ಬಂದಂಥ ಭಕ್ತಾದಿಗಳಿಗೆ ಪ್ರತಿಯೊಬ್ಬರಲ್ಲಿ ಟ್ರಸ್ಟ್ ಇದೆ.
ಏಳುಗಳಲ್ಲಿ ಅದು ಅಧ್ಯಕ್ಷರು ಇದ್ದಾರೆ, ಕುಮಾರಣ್ಣ ಅಂತ ಅವರು ನೋಡಿ, ಇವರೆಲ್ಲ ಇದ್ದಾರೆ ಇಲ್ಲಿ, ದಿಂದ ಮತ್ತು ಇವರೆಲ್ಲ ಇದ್ದಾರೆ. ಅವರು ಅದು ಇದ್ರದ್ದು ಏನೇ ಇದ್ರು ಅವರೇ ಜವಾಬ್ದಾರಿಯಲ್ಲಿ ಓಡಿಸ್ಕೊಂಡು ಮಾಡ್ತಾರೆ ಅದು. ಸರಿ ಸರಿ. ಇಲ್ಲಿ ಎದುರುಗಡೆ ಬಸವ ಕಟ್ಟಿದಿರಲ್ಲ ಬಸವಣ್ಣನ, ಏನಾದ್ರು ವಿಶೇಷತೆ ಏನು? ಈ ಬಸಪ್ಪನಿಗೆ ತಾಯಿದು ಅಣ್ಣ ಇರ್ತಾವ, ತಂಗಿ ಇರೋದಿಲ್ಲಿ, ಅದನ್ನು ಬಸಪ್ಪನಿಗೆ ಕೊಂಡ ಮಾಡೋದಿಲ್ಲಿ. ಅದು ಬಸವೇಶ್ವರನ, ಅದು ತಾಯಿಗೆ ಬಿಟ್ಟಿರೋ ಬಸಪ್ಪ, ಅದು ಈ ತಾಯಿಗಾಗೆ ಬಿಟ್ಟಿರುವಂಥ ಬಸಪ್ಪ ಅದು. ಅದಕ್ಕೆ ನಾವು ಏನು ಕೇಳಿದ್ರೆ ಪಾದ ಕೊಡುತ್ತೆ, ನಿಮ್ಗೆ ಒಳ್ಳೇದಾಗುತ್ತೆ ಕೆಟ್ಟದಾಗೋದಕ್ಕೆ ಯಾವುದೊಂದಕ್ಕೂ ಪ್ರತಿಯೊಂದಕ್ಕೂ ಪಾದ ಕೊಡುತ್ತೆ. ಅದು ಆಗುತ್ತೆ ಅನ್ನೋದಾದ್ರೆ ಬಲಗಡೆ ಕೊಡುತ್ತೆ, ಆಗಲ್ಲ ಅಂದರೆ ಎಡಗಡೆ ಪಾದ ಕೊಡುತ್ತೆ. ಅದರದ್ದು ಸತ್ಯವಾಗಿ ಕೊಡುತ್ತೆ ಅದು. ಸರಿ ಸ್ವಾಮಿಗಳೇ, ತುಂಬ ಧನ್ಯವಾದಗಳು. ಸರಿ. ಸ್ನೇಹಿತರೆ, ನೀವೇನು ನೋಡ್ತಾ ಇದ್ದೀರಲ್ವ, ಇದೇ ಈ ಕೊಳ, ಉದ್ದಮ್ಮ ತಾಯಿಯ ಕೊಳ. ಇಲ್ಲೇ ಬರೋದು ನೋಡಿ, ಇಲ್ಲೇ ಬಂದ್ಬಿಟ್ಟು ತಾಯಿಯ ಕೊಳ ಬರೋದು ನೋಡಿ. ಇದು ನೀವು ನೋಡ್ಬೋದು, ದೀಪದ ಆಕಾರದಲ್ಲಿದೆ ಈ ಕೊಳ. ನಿಮ್ಮ ಹೆಸರು? ನಮ್ಮ ಹೆಸರು ಮಾದೇವ್ ಅಂತ. ಇದೇ ಗ್ರಾಮದ ಅರ್ಚಕರ ಮೊಮ್ಮಗ. ಈ ಕೊಳದ ಬಗ್ಗೆ ಮಹಿಮೆ ಏನು ಅಂದ್ರೆ, ಈ ತಾಯಿ ಶಿವಪ್ಪ ಒಡೆಯರ ಮಗಳು, ಶರಣರ ಮಗಳು. ಅವರನ್ನ ಶಿವಲ್ದ ಮೂರ್ತಿ ಬೆಟ್ಟದ ಮೇಲೆ ಇದ್ದಾರೆ ಅವರು. ತಾಯಿ ಶಿವನಾಂಕರೇಶ್ವರಿ ತಾಯಿ ಮುದ್ದಮ್ಮ ಏನ್ ಕೇಳ್ಕೊತಾಳೆ ಅಂದ್ರೆ, ನನ್ನ ಬರೋ ಭಕ್ತಾದಿಗಳಿಗೆ ಚರ್ಮ ರೋಗ ಎಲ್ಲ ವಾಸೆ ಮಾಡಿ, ಕುಷ್ಠರೋಗ ಎಲ್ಲ ವಾಸೆ ಮಾಡಿ, ಆ ರೀತಿ ಜನರು ರಕ್ಷಿಸಬೇಕು, ನನಗೆ ದೀಪ ಅಲಂಕಾರದಲ್ಲಿ ಕೊಳ ಬೇಕು ಅಂದಾಗ ಶಿವನಾಂಕರೇಶ್ವರ ತಟಸ್ಥ ವರ ಕೊಟ್ಟು ಈ ಕೊಳ ಉದ್ಭವ ಆಗಿರೋದು ದೀಪಾಲಂಕಾರದಲ್ಲೇ. ಇಲ್ಲಿಗೆ ಲಕ್ಷಾಂತರ ಭಕ್ತಾದಿಗಳು ಬಂದು ಈ ತಾಯಿಗೆ ಎಲ್ಲೋ ಕಡೆ ಬೆಳಗಾವಿ, ಚಿತ್ರದುರ್ಗ, ಬಾಗಲಕೋಟೆ, ಬೀದರ್ ಆ ಕಡೆಯಿಂದೆಲ್ಲ ಬರ್ತಾರೆ. ಈ ತಾಯಿ ಮಹಿಮೆ ದೂರದೃಷ್ಟಿ ಜಾಸ್ತಿ ಈ ತಾಯಿಗೆ. ಅಲ್ಲಿಂದ ಬಂದು ಆ ರೋಗಗಳನ್ನ ವಾಸಿ ಮಾಡ್ಕೊಂಡು ಹೋಗ್ತಾರೆ. ಎಷ್ಟೋ ಜನ, ಉದಾಹರಣೆಗೆ ನಮ್ಮ ಗ್ರಾಮದಲ್ಲಿ ಎಷ್ಟೋ ಜನ ಈ ಕಾಯಿಲೆ ಬಿದ್ದು ಹಾಸ್ಪಿಟ್ಲಿಗೆ ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಿದ್ದಾರೆ, ಆದ್ರೂ ವಾಸಿ ಆಗಿಲ್ಲ. ಬಟ್ ಈ ತಾಯಿ ಪವಾಡ ಪುರುಷ ಅಂತ ಹೇಳ್ಬೋದು. ಈ ತಾಯಿ ಇಲ್ಲಿ ಬಂದು 3 ವಾರ ಕೊಳದಲ್ಲಿ ಸ್ನಾನ ಮಾಡಿದ್ರೆ ಚರ್ಮರೋಗ, ಕುಷ್ಠರೋಗ, ಎಂತ ಕಾಯಿಲೆನೂ ಇಲ್ಲಿ ವಾಸಿ ಆಗ್ತಾರೆ. ಅದೇ ರೀತಿ ನೀವೆಲ್ಲ ನೋಡಿರ್ತೀರ, ನಾಗರಾವು ಎಂತ ಯಾವ ಕಚ್ಚಿದ್ರು ಈ ತಾಯಿ ದೇವಸ್ಥಾನಕ್ಕೆ ಬಂದು ಪ್ರಸಾದ ತಕೊಂಡ್ರೆ ಅಂತ ಕಾಯಿಲೆಗಳೆಲ್ಲ ಸರ್ವ ನಾಶ ಆಗುತ್ತೆ. ಈ ತಾಯಿ ಮುಂದೆ ಯಾವುದೇ ಮಾಟ ಮಂತ್ರ ಮೋಡಿ ಯಾವುದು ನಡೆಯಲ್ಲ. ಅಂತ ಪವರ್ಫುಲ್ ಶಕ್ತಿ ಈ ತಾಯಿ ಮುದ್ದಮ್ಮ. ನಮ್ಮ ಗ್ರಾಮದಲ್ಲಿರೋದು ನಮ್ಮ ಪುಣ್ಯ, ನಮ್ಮ ಹೆಮ್ಮೆ. ದಯವಿಟ್ಟು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರೂ ಅಷ್ಟೇ, ನಿಮ್ಮ ಪಕ್ಕದವ್ರು ಯಾರೇ ಈ ತರ ತೊಂದರೆ ಆಗಿದ್ರೆ, ಚರ್ಮರೋಗ, ಕುಷ್ಠರೋಗ ಅಂತ ಯಾವುದೇ ಕಾಯಿಲೆ ಇದ್ರೆ ಈ ಕ್ಷೇತ್ರಕ್ಕೆ ಬನ್ನಿ. ಈ ತಾಯಿ ಕೊಳದಲ್ಲಿ ನೀವು 3 ವಾರ ಸ್ನಾನ ಮಾಡಿ, ಆಗ ನಿಮ್ಮ ಕಾಯಿಲೆ ಎಲ್ಲ ದೂರ ಆಗಿ ಆ ತಾಯಿ ನಿಮ್ಮನ್ನ ಕಾಪಾಡ್ತಾಳೆ. ಅದೇ ರೀತಿ ನಮ್ಮ ಕಷ್ಟದಲ್ಲಿರೋರ್ಗು ನಾವು ಇದೇ ರೀತಿ ಹೆಲ್ಪ್ ಮಾಡ್ತಾ ಇರಬೇಕು. ಯಾಕೆಂದ್ರೆ ಎಷ್ಟೋ ಜನಕ್ಕೆ ಗೊತ್ತೇ ಇರಲ್ಲ ಈ ವಿಷಯ. ಎಂತೆಂಥ ಕ್ಷೇತ್ರದಲ್ಲಿ ಎಂತ ಪವಾಡ ಇರ್ತವೆ ಅಂತ ಗೊತ್ತಿಲ್ಲ. ಆದ್ರೆ ಈ ಪವಾಡ ನಮ್ಮೂರಲ್ಲಿದೆ, ನಮ್ಮ ಕ್ಷೇತ್ರದಲ್ಲಿದೆ. ಅದನ್ನ ಕನಕಪುರ ತಾಲೂಕು, ರಾಮನಗರ ಜಿಲ್ಲೆ, ಶಿವಶರಣೆ ತಾಯಿ ಮುದ್ದಮ್ಮ ಏಳುಗಳಿ ಕ್ಷೇತ್ರ ಅಂತ ಹೇಳೋಕೆ ನಮ್ಗೆ ಹೆಮ್ಮೆ ಇದೆ. ದಯವಿಟ್ಟು ತೊಂದರೆಯಲ್ಲಿ ಯಾರು ಇದ್ದಾರೆ ಅವ್ರಿಗೆಲ್ಲ ಸಹಾಯ ಮಾಡಿ ಅಂತ ಕೇಳ್ಕೊಡ್ತೀನಿ. ಜೈ ಹಿಂದ್, ಜೈ ಶಿವಶರಣೆ ತಾಯಿ ಮುದ್ದಮ್ಮ. ಸ್ನೇಹಿತರೆ, ಈಗ ತಾನೇ ತಾಯಿ ದರ್ಶನ ಆಯಿತು, ತುಂಬ ಚೆನ್ನಾಗಿ ದರ್ಶನ ಆಯಿತು. ಹಾಗೆ ಕೊಳದ ಹತ್ರನೂ ಹೋಗಿದ್ವಿ. ಕೊಳನೂ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನೀವು ಕೂಡ ಈ ವಿಡಿಯೋನ ಇಷ್ಟಪಟ್ಟಿದ್ದೀನಿ ಅಂತ ನಾನು ಅನ್ಕೋತೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮತ್ತು ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಹಾಗೆ ತಾಯಿ ಮುದ್ದಮ್ಮ ತಮಗೆಲ್ಲರೂ ಒಳ್ಳೇದು ಮಾಡಲಿ ಅಂತ ಈ ವಿಡಿಯೋ ಮೂಲಕ ತಮಗೆಲ್ಲರಿಗೂ ಆಶಿಸ್ತೀನಿ ಸ್ನೇಹಿತರೆ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಸ್ನೇಹಿತರೆ.